ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಪ್ರಸೂತಿ ಶಾಸ್ತ್ರ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದ ವತಿಯಿಂದ ಮನೋಸ್ಪಂದನ ತಾಯಿಯ ಮಾನಸಿಕ ಯೋಗಕ್ಷೇಮವನ್ನು ಉತ್ತಮಗೊಳಿಸುವಿಕೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವು ನಡೆಯಿತು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೆಸಿನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರಿನ ಮನಃಶಾಂತಿಯ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾ ರಮೀಳಾ ಶೇಖರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಿದೆ. ಸಂಪೂರ್ಣ ಆರೋಗ್ಯ ಮತ್ತು ಪೋಷಣೆ ಹೆಚ್ಚಿನ ತಾಯಂದಿರು ಬಯಸುತ್ತಾರೆ. ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಅಗತ್ಯವಿದೆ ಎಂದು ಹೇಳಿದರು. Dr. Supriya did make a mention of how there should be integration between OBG and psychiatry. But some of the medical professionals in the field itself told me, even if we want to refer, especially the private practitioners that are discussing that, they said we have to tell the patient to go somewhere else, which means patient has to spend some more time out of the house. And if they're coming from somewhere, they have to again, go to another place. Also, structural aspects of maybe they have to re-register. See, these are the practical aspects that are there. Okay? From the policy makers, the management, the policy makers, something that came across very strongly and something that disturbed me a lot was that, the integration, the association between mind and body was not felt at all. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಟೇಸ್ ಅವರು ಮೊದಲ ಗರ್ಭಾವಸ್ಥೆಯಲ್ಲಿ ತಮ್ಮ ತಾಯಿಯ ಮನೆಗೆ ಆಗಮಿಸಿದಾಗ ಮನೆಯಲ್ಲಿ ಎಲ್ಲರಿಗೂ ಸಂತೋಷದ ಸಂದರ್ಭವಾಗಿರುತ್ತದೆ. ಮಹಿಳೆಗೆ ಒತ್ತಡ ಮುಕ್ತ ಕಾಳಜಿ ಅತ್ಯಗತ್ಯವಾಗಿರುತ್ತದೆ. ತಾಯಿಯ ಆರೋಗ್ಯಕ್ಕೆ ಸಮಗ್ರ ವಿಧಾನವು ಅತ್ಯುತ್ತಮ ವಿಧಾನವಾಗಿದೆ ಎಂದು ಹೇಳಿದರು. A state of complete physical, mental and social well-being, and not merely the absence of disease or infirmity. Very clear. Health, not just physical but comprehensive health, demands that it is the total well-being including physical, mental and social well-being of a person. And in this line, if you see all around us, we have so many setups, facilities, hospitals, nursing homes, clinics, which cater to the physical health of the people. And people also think that that is the only thing that is required when health is concerned. ಈ ಸಂದರ್ಭ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಚಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾ ಜಯಪ್ರಕಾಶ್ ಆಳ್ವಾ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾ ಉದಯ್ ಕುಮಾರ್, ಆರ್ಗನೈಸಿಂಗ್ ಚೇರ್ಪರ್ಸನ್ ಡಾ ದೀಪಾ ಕನಗಾಲ್, ಆರ್ಗನೈಸಿಂಗ್ ಕೋ ಚೇರ್ಪರ್ಸನ್ ಡಾ ಸುಪ್ರಿಯಾ ಹೆಗ್ಡೆ ಅರೂರ್, ಆರ್ಗನೈಸಿಂಗ್ ಸೆಕ್ರೆಟರಿ ಡಾ ಪ್ರಜ್ಞಾ ಕುಮಾರಿ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.